ಮಂಗಳೂರು ಗುರುಪುರದ ಮಳಲಿಪೇಟೆ ಮಸೀದಿಯಲ್ಲಿ ನವೀಕರಣ ಸಂದರ್ಭ ದೇವಳ ಮಾದರಿಯ ರಚನೆ ಕಂಡುಬಂದ ವಿಚಾರಕ್ಕೆ ಸಂಬಂಧಿಸಿದಂತೆ ಮುಂದಿನ ಆದೇಶದವರೆಗೂ ಯಾವುದೇ ಕೆಲಸ ಕಾಮಗಾರಿ ನಿರ್ವಹಿಸದಂತೆ ಈಗಾಗಲೇ ನ್ಯಾಯಾಲಯ ಆದೇಶಿಸಿದೆ. ಹೀಗಾಗಿ ಕಾನೂನಿಗೆ ಬೆಲೆ ಕೊಟ್ಟು ಪ್ರತಿಯೊಬ್ಬರೂ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಸಹಕರಿಸಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಅವರು ಹೇಳಿದ್ದಾರೆ. ಮಳಲಿಪೇಟೆ ಜುಮ್ಮಾ ಮಸೀದಿಯ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ವಿವಿಧ ಅಧಿಕಾರಿಗಳೊಂದಿಗೆ ಇಂದು ಈ ಸಂಬಂಧ ಸಭೆ ನಡೆಸಿದ ಅವರು ಮಸೀದಿ ಪುನರುಜ್ಜೀವನ ಕಾರ್ಯದ ಸಂದರ್ಭದಲ್ಲಿ ದೇವಳ ಮಾದರಿ ರಚನೆ ಪತ್ತೆಯಾಗಿರುವ ವಿಚಾರಕ್ಕೆ ಸಂಬಂಧಿಸಿ ಈಗಾಗಲೇ ವಿವಿಧ ಸಂಘಟನೆಗಳು ಹಲವು ರೀತಿಯ ಮನವಿಗಳನ್ನು ಮಾಡ್ತಾ ಇದೆ. ಆದರೆ ಸದ್ಯ ಈ ವಿಚಾರ ಕೋರ್ಟ್ನಲ್ಲಿದೆ. ಅಲ್ಲದೆ ಮುಂದಿನ ಆದೇಶದವರೆಗೆ ಯಾವುದೇ ಪುನರುಜ್ಜೀವನ ಅಥವಾ ಇತರ ಕೆಲಸ ಕಾರ್ಯಗಳನ್ನು ಮಸೀದಿಯಲ್ಲಿ ಮಾಡಬಾರದು ಎಂಬುದಾಗಿ ಕೋರ್ಟ್ ಆದೇಶ ನೀಡಿದೆ. ಕಾನೂನಿಗೆ ಗೌರವ ನೀಡಿ ಕೋರ್ಟ್ ಆದೇಶದಂತೆ ನಡೆದುಕೊಳ್ಳಲಾಗುವುದು, ಆದರೆ ಕಾನೂನಾತ್ಮಕ ಹೋರಾಟಗಳನ್ನು ನಡೆಸಲಾಗುವುದು ಎಂಬುದಾಗಿ ಮಸೀದಿ ಮುಖ್ಯಸ್ಥರು ಕೂಡ ಈಗಾಗಲೇ ತಿಳಿಸಿದ್ದಾರೆ. ಹೀಗಿರುವಾಗ ಎಲ್ಲಾ ಸಂಘಟನೆಗಳು ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಸಹಕರಿಸಬೇಕು, ಯಾವುದೇ ವಿಚಾರವನ್ನಾದರೂ ಕಾನೂನಾತ್ಮಕವಾಗಿಯೇ ಹೋರಾಟ ನಡೆಸಬೇಕು ಎಂದು ಜಿಲ್ಲಾಧಿಕಾರಿಯವರು ಮನವಿಯನ್ನ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ತೆಂಕಹೊಳಿಪಾಡಿ ಗ್ರಾಮದ ಹತ್ರ ಇರುವಂತಹ ಜುಮ್ಮಾ ಮಸ್ಜಿದ್ ಮಳಲಿಪೇಟೆ, ಇದರ ಏನೋ ಒಂದು ರಿನೋವೇಷನ್ ವರ್ಕ್ಸನ್ನು 21ನೇ ತಾರೀಕು ಮಾಡ್ತಾ ಇರಬೇಕಾದಾಗ ಅಲ್ಲಿ ದೇವಸ್ಥಾನದ ತರಹ ಕಾಣ್ತಾ ಇರುವಂಥ ಒಂದು ಸ್ಟ್ರಕ್ಚರ್ಸ್ ಕಂಡು ಬಂದಿರೋದ್ರಿಂದ ಭಾಳಷ್ಟು ವಿಚಾರಗಳಲ್ಲಿ ಬೇರೆ ಬೇರೆ ಆರ್ಗನೈಸೇಷನ್ಸ್ಗಳು ಬೇರೆ ಬೇರೆ ರೀತಿಯಾದಂಥ ಮನವಿಯನ್ನು ಕೊಟ್ಟಿದ್ದರು. ಈ ವಿಚಾರದೊಳಗಡೆ ನಾನು AC ಮತ್ತು ತಹಶೀಲ್ದಾರ್ ಅವರನ್ನು ಜಿಲ್ಲಾಡಳಿತ ನಾವು ಅಲ್ಲಿಗೆ ಕಳಿಸಿ ಆ ಸಮಯದೊಳಗಡೆ ಲಾ ಆ್ಯಂಡ್ ಆರ್ಡರ್ನ ಮೇಂಟೈನ್ ಮಾಡುವಂಥ ಕೆಲಸವನ್ನಾಗಿತ್ತು. ಅದಾದ ನಂತರ ಅಡಿಷ್ನಲ್ ಸಿವಿಲ್ ಕೋರ್ಟ್ JMFC ನ್ಯಾಯಾಲಯ ಮ್ಯಾಂಗ್ಳೂರು 23ನೇ ತಾರೀಕಿಗೆ ಟೆಂಪ್ರರಿ ಇಂಜೆಕ್ಷನ್ ಆರ್ಡರನ್ನು ಪಾಸ್ ಮಾಡಿ ಜುಮ್ಮಾ ಮಸ್ಜಿದ್ ಅವರಿಗೆ ಅದರೊಳಗಡೆ ಏನು ಮುಂದಿನ ಪೆಂಡೆನ್ಸಿ ಇರುವಂಥ ಕೇಸ್ ಇರುವ ಸಮಯದೊಳಗಡೆ ಯಾವುದೇ ರೀತಿಯಾದಂತಹ ಡೆಮಾಲಿಷನ್ನು ಮತ್ತು ಬೇರೆ ರೀತಿಯಾದಂಥ ಆ್ಯಕ್ಟಿವಿಟೀಸ್ಗಳನ್ನ ಮಾಡಬಾರ್ದು ಅಂತ ಸಿವಿಲ್ ಕೋರ್ಟ್ ಈಗ ಆಲ್ರೆಡಿ ಅಲ್ಲಿ ಆದೇಶ ಮಾಡಿದ್ದಾರೆ. ಇದಾದ ನಂತರ ಜಿಲ್ಲಾಡಳಿತಕ್ಕೆ ಭಾಳಷ್ಟು ರೀತಿಯಾದಂಥ ಆರ್ಗನೈಸೇಷನ್ಸ್ಗಳು ಬೇರೆ ಬೇರೆ ರೀತಿಯಾದಂಥ ಮನವಿ ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ಅಧಿಕಾರಿಗಳ ಮತ್ತು ಸಂಬಂಧಪಟ್ಟ ಏನು ಜುಮ್ಮಾ ಮಸ್ಜಿದ್ ಸೆಕ್ರೆಟರಿ ಮತ್ತು ಪ್ರೆಸಿಡೆಂಟ್ ಅವ್ರನ್ನ ಕರೆಸಿ ಜಿಲ್ಲಾಡಳಿತ, ಕಮಿಷನರ್ ಆಫ್ ಪೊಲೀಸ್ ಮತ್ತು ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳೆಲ್ಲ ನಾವು ಮೀಟಿಂಗ್ ಮಾಡಿದಾಗ ಅವರು ಕೂಡ ಲೀಗಲ್ ಪ್ರೊಸೀಜರ್ಸ್ ಏನಿದೆ ಅದನ್ನು ನಾವು ಫಾಲೋ ಅಪ್ ಮಾಡ್ತೀವಿ. ಅಲ್ಲಿ ತನಕನೂ ಕೂಡ ಯಾವುದೇ ರೀತಿ ಇದನ್ನು ಡೆವಲಪ್ ಮಾಡೋದಕ್ಕೆ ಹೋಗಲ್ಲ. ನ್ಯಾಯಾಲಯದ ಆದೇಶವನ್ನು ನಾವು ಪಾಲನೆ ಮಾಡೋದ್ರ ಜೊತೆಗೆ ನ್ಯಾಯಾಲಯದಲ್ಲಿ ಏನು ಹೋರಾಟವನ್ನು ಮಾಡಬೇಕಿದೆ ಅದನ್ನು ನಾವು ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಮತ್ತು ಬೇರೆ ಬೇರೆ ಆರ್ಗನೈಸೇಷನ್ಸ್ಗಳು ಬೇರೆ ಬೇರೆ ರೀತಿಯಾದಂತಹ ಒಂದು ಪ್ರಶ್ನೆ ಇವನ್ನೆಲ್ಲವನ್ನು ಕೇಳ್ತಾ ಇರುವಂಥ ಸಂದರ್ಭದೊಳಗಡೆ ಅದು ಅವರವರ ಒಂದು ವೈಯಕ್ತಿಕ ವಿಚಾರಗಳಿಗೆ ಸಂಬಂಧಪಟ್ಟಾಗೆ ಅದಕ್ಕೆ ಬೇರೆ ರೀತಿಯಾದಂಥ ಒಂದು ಲೀಗಲ್ ಆಸ್ಪೆಕ್ಟ್ಸ್ಗಳು ಏನಿದೆ ಅನ್ನೋದನ್ನು ಲೀಗಲ್ ಫೈಟ್ ಮುಖಾಂತರನೇ ಮಾಡಬೇಕಾಗಿರೋದ್ರಿಂದ ಅದನ್ನು ಅವರಿಗೂ ಕೂಡ ಮನವರಿಕೆ ಮಾಡಿಕೊಂಡು ಎಲ್ಲರೂ ಕೂಡ ಶಾಂತಿ ಸುವ್ಯವಸ್ಥೆ ಸಾಮರಸ್ಯವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಪಾಡಬೇಕು ಅನ್ನುವಂಥ ಒಂದು ಪಾಯಿಂಟನ್ನು ಹೇಳಿ ಇವತ್ತು ಒಂದು ಸಂಕ್ಷಿಪ್ತವಾದಂಥ ಒಂದು ಮೀಟಿಂಗನ್ನು ಮಾಡಿದ್ದೀವಿ.